ವಸತಿಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕೈಗೊಂಡಿರುವ ಧರಣಿಯು 3ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಜಿಲ್ಲಾಧಿಕಾರಿಗಳು ಸಮಸ್ಯೆಗಳನ್ನು ಬಗೆಹರಿಸುವುದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಈ ನಡೆಯು ಹೀಗೆ ಮುಂದುವರೆದಲ್ಲಿ ಕಾನೂನನ್ನು ಗೌರವಿಸುವ ನಾವುಗಳು ಯಾವುದೇ ಶಾಂತಿ ಭಂಗ ಮತ್ತು ಕಾನೂನು ಉಲ್ಲಂಘನೆ ಮಾಡದಂತೆ ನಮ್ಮ ಧರಣಿಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಕೈಗೊಳ್ಳುತ್ತೇವೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಹಂದ್ರಳ್ ನಾಗಭೂಷಣ್ ಹೇಳಿದ್ದಾರೆ. ಹೋರಾಟಗಾರರ ಹಕ್ಕೊತ್ತಾಯಗಳು ಏನಿವೆ ಎಂದರೆ, ತುರ್ತಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ರವರು ಧರಣಿ ಸ್ಥಳಕ್ಕೆ ಆಗಮಿಸಿ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ 3 ಬಾರಿ ನೀಡಿರುವ ಸಮಸ್ಯೆಗಳ ಪಟ್ಟಿಯನ್ನು ಸ್ಥಳದಲ್ಲಿ ಪರಿಶೀಲಿಸಬೇಕು. ಇದೇ ದಿನ ಅಥವಾ ಒಂದೆರಡು ದಿನಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸೇರಿದಂತೆ ಮುಖಂಡರ ಜೊತೆ ಸಭೆ ನಡೆಸಿ 4-5 ದಿನಗಳಲ್ಲಿ ಸ್ಥಳದಲ್ಲಿ ಸಮಸ್ಯೆ ಬಗೆಹರಿಸಬೇಕು. ಎಂಎಲ್ಎಗಳ ಅಧ್ಯಕ್ಷತೆಯಲ್ಲಿನ ಬಗರ್ ಹುಕ್ಕು ಸಮಿತಿಯು ಏಪ್ರಿಲ್ 20ಕ್ಕೆ ಮುಗಿಯುವುದರಿಂದ ಪ್ರಸ್ತುತ ಧರಣಿಯಲ್ಲಿರುವ ಫಲಾನುಭವಿಗಳ ಸುಮಾರು 4 ಮುಖ್ಯ ಸಮಸ್ಯೆಗಳನ್ನು ಮಧುಗಿರಿ ಹಾಗೂ ಕೊರಟಗೆರೆ ಶಾಸಕರ ಗಮನಕ್ಕೆ ತಂದು ತುರ್ತು ಸಭೆ ಕೈಗೊಂಡು ಸ್ಥಳದಲ್ಲಿ ಸಾಗುವಳಿ ಪತ್ರ ವಿತರಿಸಲು ಅನುವು ಮಾಡಬೇಕು. ತಪ್ಪಿದ್ದಲ್ಲಿ ನಮ್ಮ ಈ ಧರಣಿ ಇದೇ ರೀತಿ 3 ತಿಂಗಳಾದರೂ ಮುಂದುವರಿಯಲಿದೆ ಎಂದರು. ಮುಖ್ಯವಾದ ಅಂಶಗಳು ಏನಿವೆ ಎಂದರೆ, ಹೆಬ್ಬೂರು ಪೊಲೀಸ್ ಠಾಣೆಯ ಜಾಗಕ್ಕೆ ಧರಣಿ ಸ್ಥಳದಲ್ಲೇ ಈ ಸ್ವತ್ತು ಮಾಡಿಕೊಡಬೇಕಾಗಿದೆ. ಧರಣಿ ಸ್ಥಳದಲ್ಲೇ ಚೀನಹಳ್ಳಿ ತಹಶೀಲ್ದಾರ್ ಅವರನ್ನು ಅಮಾನತುಗೊಳಿಸಲು ವರದಿಯೊಂದಿಗೆ ಧರಣಿಯ ವಿಷಯವನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ ಜಿಲ್ಲಾಧಿಕಾರಿಗಳು ತರಬೇಕಿದೆ. ಬ್ಯಾಲ್ಯ ಗ್ರಾಮ ಪಂಚಾಯಿತಿಯಲ್ಲಿನ ಭ್ರಷ್ಟ ನೌಕರರನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕಿದೆ. ಸಂವಿಧಾನದಡಿಯಲ್ಲಿ ಹಕ್ಕನ್ನು ಕೇಳುತ್ತಿರುವ ನಮ್ಮ ಈ ಧರಣಿಯನ್ನು ಹಕ್ಕಿತ್ತುವ ಕೆಲಸವನ್ನು ಯಾವುದೇ ಇಲಾಖೆ ಮಾಡಬಾರದು. ನಮ್ಮ ಧರಣಿಯನ್ನು ಚದುರಿಸುವ ಅಥವಾ ಇನ್ಯಾವುದೇ ರೀತಿ ಧರಣಿಯನ್ನು ಶಮನ ಮಾಡಲು ಪ್ರಯತ್ನಿಸಿದ್ದಲ್ಲಿ ಈ ಸ್ಥಳದಲ್ಲಿ ನೊಂದವರಿಗಾಗುವ ತೊಂದರೆಗಳಿಗೆ ಜಿಲ್ಲಾಡಳಿತವೇ ನೇರ ಹೊಣೆಯಾಗಬೇಕಾಗುತ್ತದೆ. ಲಾಠಿ ಬೂಟಿಗೆ ಜೈಲಿಗೆ ಹೋಗಲು ನಾವು ಹೆದರುವುದಿಲ್ಲ ಎಂದು ಹಂದ್ರಳ್ ನಾಗಭೂಷಣ್ ತಿಳಿಸಿದ್ದಾರೆ. ಧರಣಿ ನಿರತ ಮಹಿಳೆಯೊಬ್ಬರು ಬಿಳಿ ರಕ್ತ ಕಣಗಳು ಕಡಿಮೆಯಾಗಿ ಅಸ್ವಸ್ಥರಾದ ಘಟನೆ ನಡೆಯಿತು. ಅವರ ಆರೋಗ್ಯ ತುಂಬಾ ಹದಗೆಟ್ಟಿತ್ತು. ಇಂದು ಬೆಳಗ್ಗೆ ಈ ಮಹಿಳೆಯನ್ನು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಒಳರೋಗಿಯಾಗಿ ದಾಖಲು ಮಾಡಿಕೊಳ್ಳಲು ಮೀನಾವೇಷ ಎನಿಸಿದ್ದಾರೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.